ಎಪಿಎಂಸಿ ಭೂ ಸುಧಾರಣೆ, ವಿದ್ಯುತ್ ಕಾಯ್ದೆ ತಿದ್ದುಪಡಿಗಳ ವಾಪಸಾತಿಗಾಗಿ, ಕಾರ್ಮಿಕ ಕಾನೂನುಗಳ ತಿದ್ದುಪಡಿಗಳ ವಿರುದ್ಧ ನೂತನ ಶಿಕ್ಷಣ ನೀತಿ ವಾಪಸಾತಿಗಾಗಿ, ಉಪಕರಣ ಖರೀದಿ ಹಗರಣದ ತನಿಖೆಗಾಗಿ ಕಾರ್ಮಿಕ ಸಂಘಟನೆಗಳಿಂದ ದೇಶ ಉಳಿಸಿ ದಿನಾಚರಣೆ ಮಂಗಳೂರಿನ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ನಡೆಯಿತು. ಮಂಗಳೂರಿನ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ವಾಸುದೇವ್ ಉಚಿಲ್ ರವರು, ಭಾರತವನ್ನ ರಕ್ಷಿಸಿ ಮತ್ತು ಉಳಿಸಿ ಎಂಬ ಘೋಷಣೆಯಡಿಯಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ವಿವಿಧ ಕಾನೂನುಗಳನ್ನು ಜಾರಿಗೆ ತಂದು ಕಾರ್ಮಿಕ ಹಕ್ಕುಗಳನ್ನು ಕಸಿಯುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಅದರಿಂದ ನಿರ್ಮಾಣವಾದಂತಹ ಭಾರತವನ್ನು ಉಳಿಸಬೇಕು, ಸೇವ್ ಇಂಡಿಯಾ, ಭಾರತವನ್ನು ರಕ್ಷಿಸಿ ಭಾರತವನ್ನು ಉಳಿಸಿ ಎಂಬ ಘೋಷಣೆ ಅಡಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಭಾರತ ದೇಶದ ದುಡಿಯುವ ವರ್ಗ ಇವತ್ತು ದೇಶದಾದ್ಯಂತ ಸೇವ್ ಇಂಡಿಯಾ, ಭಾರತ ರಕ್ಷಿಸಿ ಅನ್ನುವಂಥ ಘೋಷಣೆ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ನಿನ್ನೆ ಮತ್ತು ಇವತ್ತು ಮಾಡ್ತಾ ಇದ್ದೀವಿ. ನಾವು ಕರ್ನಾಟಕ ರಾಜ್ಯದಲ್ಲಿ ಈ ಕಾರ್ಯಕ್ರಮವನ್ನು ಎಲ್ಲ ಜಿಲ್ಲೆಗಳಲ್ಲಿಯೂ ಮಾಡುವುದಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ 7 ಕಡೆಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಮಂಗಳೂರಿನಲ್ಲಿ ನಡೆಯುತ್ತಿರುವಂಥ ಈ ಕಾರ್ಯಕ್ರಮದಲ್ಲಿ ಹಲವು ದುಡಿಯುವ ವರ್ಗದ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳ ಒಕ್ಕೂಟ, ರಾಷ್ಟ್ರೀಯ ರೈತ ಸಂಘರ್ಷ ಸಮನ್ವಯ ಸಮಿತಿಯ ಒಕ್ಕೂಟ, ಯುವ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಹಾಗೂ ಸಾಂಸ್ಕೃತಿಕ ಸಂಘಟನೆಗಳು ಭಾಗವಹಿಸ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀವಿ. ಅನಂತರ ಎಐಟಿಯುಸಿ ಮುಖಂಡರಾದ ಸೀತಾರಾಮ ಬೇರಿಂಜ್ ಅವರು ಮಾತನಾಡಿ, ಇವತ್ತಿನ ದಿನದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ದೇಶವನ್ನು ಒಡೆಯುವ ಕೆಲಸಕ್ಕೆ ಮುಂದಾಗ್ತಾ ಇದೆ. ವೈದ್ಯಕೀಯ ಉಪಕರಣ ಖರೀದಿಯಲು ಹಗರಣ ನಡೀತಾ ಇದೆ. ನೀವು ಕೂಡಲೇ ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಆಗ್ರಹಿಸಿದ್ರು. ಭೂಮಿದ ಒಡೆಯಾದ ಮನ್ಪಲೆ ಬಂದು ಇನ್ನು ಭೂ ಸುಧಾರಣೆ ಕಾನೂನು ಜಾರಿಯಾದ ಬರ್ತನಲ್ಲ ಇನ್ನು ಪಿರದಾನ ಬಂದಾಗ ಬೇತೆ ಬೇತೆ ಬುಧರಡು ಇನ್ನು ರೈತರನ್ನ ಕೈಗಿದ್ದರಂಚಿನ ಭೂಮಿನಿ ಇನ್ನು ಬಂಡವಾಳ ಶಾಲೆಗಳಿಗೆ ಕೊರೊಂದುಲ್ಲಾರು ದಾದದ ಅರ್ಥ ಆ ಕಾನೂನಿಗೆ ತಿದ್ದುಪಡಿ ಖಂಡಿತವಾದ ಮನ್ಪಲೆ ಬಳಿ ಬಂದು ಈ ಸಂದರ್ಭ ಒತ್ತಾಯ ಮತ್ತೊಂದಿಲ್ಲ. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಡಿವೈಎಫ್ಐ ನಾಯಕರಾದ ಮುನೀರ್ ಕಾಟಿಪಳ್ಳ ಅವರು, ಇವತ್ತು ಈ ದೇಶದ ಕಾರ್ಮಿಕ, ರೈತ, ವಿದ್ಯಾರ್ಥಿ, ಮಹಿಳೆಯರಿಗೆ, ದಲಿತರಿಗೆ ಆಗುವಂತಹ ಸಮಸ್ಯೆಗಳನ್ನು ಇಟ್ಟುಕೊಂಡು ಜಂಟಿ ಕಾರ್ಯಾಚರಣೆಯ ಮೂಲಕ ದೇಶ ಉಳಿಸಿ ಎಂಬ ಘೋಷಣೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನರೇಂದ್ರ ಮೋದಿ ಸರ್ಕಾರ ಶ್ರೀಮಂತರ ಪರವಾಗಿದ್ದಾರೆಯೇ ಹೊರತು ಸಾಮಾನ್ಯ ಮತ್ತು ಬಡಜನರ ಪರವಾಗಿ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಭಾರತ ದೇಶಡ್ 1 ಲಕ್ಷ ಜನಕ್ಕೆ ಕೇವಲ 2,000 ಜನ ಸೈತಿನಿಂದ ಅಂಡ ನಮ್ಮ ಕರ್ನಾಟಕ ರಾಜ್ಯಡ್ 2.4% ಅಂಡ ದಕ್ಷಿಣ ಕನ್ನಡ ಜಿಲ್ಲೆಡ್ ಮಾತ್ರ ವೈದ್ಯಕೀಯ ಕ್ಷೇತ್ರದ ಹಬ್ಬ ಬಂಟ್ಪಂಚಿನ ದಕ್ಷಿಣ ಕನ್ನಡ ಜಿಲ್ಲೆಡ್ 100ಕ್ಕೆ 5 ಜನ 5 ಜನ 4 ಜನ ಸೈಯೊಂದುಲ್ಲೆ 4% 5% ಪ್ರತಿದಿನ 1000 ಜನ ದಕ್ಷಿಣ ಕನ್ನಡ ಜಿಲ್ಲೆದ ಒಂದುಂಡು ದಾಳಿಗೆ ರೀತಿ ಅತಿ ಹೆಚ್ಚು ಜನ ಸೈಯೊಂದುಲ್ಲೇರಿ. ಅತ್ಯಂತ ಹೆಚ್ಚು ವೈದ್ಯಕೀಯ ಕಾಲೇಜುಲ್ಲ, ಅತ್ಯಂತ ಹೆಚ್ಚು ಆಧುನಿಕ ಆಸ್ಪತ್ರೆ ಬಂಟ್ಪಂಚಿನ ಜಿಲ್ಲೆಯ ದಾಗಿ ಸ್ಥಿತಿ. ನಮ್ಮ ಉಸ್ತುವಾರಿ ಸಚಿವರು ಪಂಡೇರಿ ಆಧಾರ್ ಕಾರ್ಡ್ ತೊಯ್ಪಂಡಾವು ಪ್ರತಿಯೊಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಫ್ರೀ ಟ್ರೀಟ್ಮೆಂಟ್ ಇನ್ನು ಫ್ರೀ ಟ್ರೀಟ್ಮೆಂಟ್ ಬಿಡ್ಲೆ ಅವಳು ಪೋದು ಪಾಪದ ಕುಲೇರಲ್ಲ ಸೈತರಿಂದಾಗಲೇ ಕೊರೋನಾ ಪಾಸಿಟಿವ್ ಬತ್ತನಿಂದ 200 ರೂಪಾಯಿ 300 ರೂಪಾಯಿದ PPE ಕಿಟ್ನ 1,500 ರೂಪಾಯಿ ಬಲವಂತವಾದ ಮಾರೊಂದಿಲ್ಲ. ಈ ಸಂದರ್ಭದಲ್ಲಿ ಸಿಐಟಿಯು ಮುಖಂಡರಾದ ಸುನಿಲ್ ಕುಮಾರ್ ಬಜಾಲ್, ಬಾಬು ದೇವಾಡಿಗ, ದಿನೇಶ್ ಶೆಟ್ಟಿ, ದಯಾನಂದ್ ಶೆಟ್ಟಿ, ಸಂತೋಷ್ ಆರ್ಎಸ್, ಎಐಟಿಯುಸಿ ಮುಖಂಡರಾದ ವಿ ಕುಕ್ಯಾನ್, ಕರುಣಾಕರ್, ಸುಧಾಕರ್, ಮಹಿಳಾ ಸಂಘಟನೆಯ ಮುಖಂಡರಾದ ಜಯಂತಿ, ಬ್ಯಾಂಕ್ ನೌಕರರ ಸಂಘಟನೆಯ ಮುಖಂಡರು ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ದುಡಿಯುವ ಜನತೆಗೆ ವಿರುದ್ಧವಾಗಿ ನೀತಿಗಳನ್ನು ಜಾರಿಗೆ ಮಾಡುವ ಮೋದಿ ಆಡಳಿತ ವಿರುದ್ಧವಾಗಿ ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.